ಕರ್ನಾಟಕ ರಾಜ್ಯ ಸರ್ಕಾರ ನಡೆಸಿದ ಜಾತಿ ಗಣತಿಯಲ್ಲಿ ಬಿಲ್ಲವ ಕ್ರಿಶ್ಚಿಯನ್ ಎಂದು ನಮೂದಿಸಿರುವುದನ್ನು ರಾಷ್ಟ್ರೀಯ ಬಿಲ್ಲವ ಮಹಾಮಂಡಲ ಖಂಡಿಸುತ್ತಿದೆ. ಹಾಗೂ ಈ ಹಿಂದೆಯೇ ಹಿಂದುಳಿದ ವರ್ಗದ ಆಯೋಗಕ್ಕೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ಕೂಡಲೇ ಬಿಲ್ಲವ ಕ್ರಿಶ್ಚಿಯನ್ ನಮೂದನೆಯನ್ನ ತೆಗೆದುಹಾಕಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷರಾದ ಡಾ ರಾಜಶೇಖರ್ ಕೋಟ್ಯಾನವರು ಗುಡುಗಿದ್ರು. ಹಾಗೂ ಬಿಲ್ಲವ ಸಮಾಜದವರು ಕಲಂ 9ರಲ್ಲಿ ಕಡ್ಡಾಯವಾಗಿ ಬಿಲ್ಲವ ಎಂದು ನಮೂದಿಸುವ ಮೂಲಕ ನಮ್ಮ ಹಕ್ಕನ್ನು ಪಡೆಯುವಲ್ಲಿ ಸಹಕರಿಸಿ ಎಂದು ತಿಳಿಸಿದ್ದಾರೆ. ಕರ್ನಾಟಕದಲ್ಲಿ ನೆಲೆಸಿರುವಂತಹ ನಮ್ಮ ಎಲ್ಲ ಬಿಲ್ಲವ ಸಮಾಜದ ಬಾಂಧವರಿಗೂ ಅದೇ ರೀತಿ ದೇಶ ವಿದೇಶದಲ್ಲಿ ತನ್ನ ಹೊಟ್ಟೆಪಾಡಿಗೋಸ್ಕರ ಹೋಗಿರುವಂಥ ಎಲ್ಲ ಬಿಲ್ಲವ ಬಂಧುಗಳಿಗೆ ರಾಜಶೇಖರ್ ಕೋಟ್ಯನ್ನವರು ಮಾಡುವ ನಮಸ್ಕಾರ. ಸಮಾಜ ಬಾಂಧವರೇ, ಇತ್ತೀಚೆಗೆ ನಿಮಗೆ ತಿಳಿದ ಲೆಕ್ಕಾಚಾರದಲ್ಲಿ ನಮ್ಮ ಸಮಾಜದಲ್ಲಿ ಒಂದು ತುಂಬಾ ಗೊಂದಲದಲ್ಲಿದ್ದೇವೆ. ಏನಂದ್ರೆ, ಒಂದು ಮೊದಲನೇದಾಗಿ ಬಿಲ್ಲವ ಕ್ರಿಶ್ಚಿಯನ್ ಅಂತ ಮಾಧ್ಯಮದಲ್ಲಿ ಬರ್ತಾ ಇದೆ. ನಾವು ಅದರ ಬಗ್ಗೆ ತುಂಬಾ ಚಿಂತನೆ ಮಾಡಬೇಕಂತ ವಿಷಯ. ನಮಗೆ ಬಿಲ್ಲವ ಕ್ರಿಶ್ಚಿಯನ್ ಅಂತ ವಿಷಯ ನಮಗೆ ಇದುವರೆಗೆ ಯಾವುದು ವಿಷಯನೂ ತಿಳಿಯೋದು. ನಾವು ಇಷ್ಟೇ ಹೇಳೋದು, ನಮ್ಮ ರಾಜ್ಯ ಸರ್ಕಾರಕ್ಕೆ ಆ ಬಿಲ್ಲವ ಕ್ರಿಶ್ಚಿಯನ್ ಅಂತ ಹಾಕಿದಂತ ಹೆಸರನ್ನು ಅದು ನಾವು ಅದರ ಬಗ್ಗೆ ನಿಷೇಧಿಸುತ್ತೇವೆ. ಅದು ಈಗಲೇ ನಾವು ಲಾಸ್ಟ್ 10-15 ದಿನ ಮುಂಚೆ ನಾವು ಹಿಂದುಳಿದ ಆಯೋಗಕ್ಕೆ ನಾವು ಮಹಾಮಂಡಲದ ಮೂಲಕ ಅದ್ರ ಮೇಲೆ ಸುಮಾರು ನಮ್ದು 340 ನಾರಾಯಣಗುರುಗಳ ಸಂಘದ ಮುಖಾಂತರ ನಾವು ಮನವಿಯನ್ನು ಸಲ್ಲಿಸಿರುತ್ತೇವೆ. ಅದರ ಬಗ್ಗೆ ನಮಗೆ ಯಾವುದು ಮಾಹಿತಿ ಇದುವರೆಗೆ ಬಂದಿಲ್ಲ. ಅದರಿಂದ ಮಾನ್ಯ ಸರ್ಕಾರದ ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೆ ನನ್ನ ಮನವಿ, ನಮ್ಮ ಬಿಲ್ಲವ ಕ್ರಿಶ್ಚಿಯನ್ ಅಂತ ಏನು ಹೆಸರು ಬಂದಿದೆ ಅದನ್ನು ನೀವು ತೆಗೆದು ಬರೇ ಬಿಲ್ಲವ ಅಂತ ನಮಗೆ ನಾಮದಿಸಬೇಕಂತ ನಾನು ಆಯೋಗದ ಅಧ್ಯಕ್ಷರ ಹತ್ರ ವಿನಂತಿ ಮಾಡುತ್ತೇನೆ. ಅದೇ ರೀತಿ ಇತ್ತೀಚೆಗೆ ಜಾತಿ ಗಣತಿ ಬಗ್ಗೆ ಎಲ್ಲ ಇಡೀ ದೇಶದಲ್ಲಿ, ಇಡೀ ರಾಜ್ಯದಲ್ಲಿ ಈ ಬಗ್ಗೆ ತಿಳುವಳಿಕೆ ಬರ್ತಾ ಇದೆ. ಈ ಜಾತಿ ಗಣತಿ ವಿಷಯದಲ್ಲಿ ನಾನು ನಮ್ಮ ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲದ ಅಧ್ಯಕ್ಷನಾಗಿ ಬಿಲ್ಲವ ಸಮಾಜದ ಬಂಧುಗಳಿಗೆ ಒಂದು ತಿಳಿಸಲಿಕ್ಕೆ ಇಷ್ಟಪಡುವುದೇನೆಂದ್ರೆ, ನಾವು ಪ್ರತಿಯೊಬ್ಬರು ಯಾವೇ ಊರಲ್ಲಿ ಇರ್ಬೋದು, ಯಾವೇ ಜಿಲ್ಲೆಯಲ್ಲಿ ಇರ್ಬೋದು, ಯಾವುದೇ ತಾಲೂಕಲ್ಲಿ ಇರ್ಬೋದು, ಎಲ್ಲೇ ಇದ್ರೂ ಕೂಡ ಕರ್ನಾಟಕದಲ್ಲಿ ನಾವು ಯಾರ್ದು ಎಲ್ಲ ಆಧಾರ್ ಕಾರ್ಡ್ ಇದೆ, ವೋಟರ್ ID ಇದೆ, ರೇಷನ್ ಕಾರ್ಡ್ ಅಲ್ಲಿ ಹೆಸರಿದೆ, ಅವರು ಪ್ರತಿಯೊಬ್ಬರು ನಮ್ಮ ಸಮಾಜದ ಒಂದು ಹೆಮ್ಮೆಗೋಸ್ಕರ, ಸಮಾಜದ ಉಳಿಗೋಸ್ಕರ, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಬೆಳವಣಿಗೆಗೋಸ್ಕರ, ಸರ್ಕಾರದಿಂದ ಬರುವಂತ ಮೀಸಲಾತಿಗೋಸ್ಕರ, ಸರ್ಕಾರದಿಂದ ಸಿಗುವಂತ ಅನುದಾನಗೋಸ್ಕರ, ಸರ್ಕಾರದಿಂದ ರಾಜಕೀಯ ಶಕ್ತಿಗೋಸ್ಕರ, ಪ್ರತಿಯೊಂದು ಶಾಲಾ ಕಾಲೇಜಿಗೋಸ್ಕರ, ನಮ್ಮ ಸಮಾಜದ ಬೆಳವಣಿಗೆಗೋಸ್ಕರ ನೀವು ಪ್ರತಿಯೊಬ್ಬರು ಕಲಂ 9ರಲ್ಲಿ ಬಿಲ್ಲವ ಅಂತ ಹೆಸರು ಬರೆಯಬೇಕು. ಬೇರೆ ಯಾವುದು ಹೆಸರು ನಾವು ಬರೆಯೋದು ಬೇಡ. ನಮ್ಮ ಧರ್ಮ ಹಿಂದೂ, ಜಾತಿ ಬಿಲ್ಲವ, ಇದೊಂದು ಪ್ರತಿಯೊಬ್ಬರನ್ನು ಬರೆಯಬೇಕಂತ ಪ್ರತಿಯೊಂದು ಬಿಲ್ಲವ ಬಂಧುಗಳ ಹತ್ರ ನಾನು ವಿನಂತಿಸುತ್ತೇನೆ. ಬಂಧುಗಳೇ, ನಮ್ಮ ಸಮಾಜ ಇವತ್ತು ಸುಮಾರು ನಮ್ಮ ಮಹಾಮಂಡಲದ ಸರ್ವೆ ಲೆಕ್ಕದಲ್ಲಿ 18ರಿಂದ 19 ಲಕ್ಷ ಜನ ನಾವು ಇದ್ದೇವೆ. ದೇಶ ವಿದೇಶದಲ್ಲಿ ಇರಬಹುದು, ಆದ್ರೆ ನಾವು ಪ್ರತಿಯೊಬ್ಬರು ಒಗ್ಗಟ್ಟಾಗಿದ್ದು ನಮ್ಮ ಸಮಾಜದ ಉಳಿತಿಗೋಸ್ಕರ ನಾವೆಲ್ಲ ಹೋರಾಟ ನಡೆಸುವುದು ಬಹಳ ಮುಖ್ಯವಾಗಿದೆ. ಬಂಧುಗಳೇ, ನೀವು ಪ್ರತಿಯೊಬ್ಬರಿಗೂ ಈ ಸಂದೇಶವನ್ನು ದೇಶ ವಿದೇಶಕ್ಕೆ ತಿಳಿಸಿ, ಪ್ರತಿಯೊಬ್ಬರು ಇದಕ್ಕೆ ಒಗ್ಗಟ್ಟಾಗಿ, ಪ್ರತಿಯೊಬ್ಬರು ಇದಕ್ಕೆ ಸಪೋರ್ಟ್ ಮಾಡಿ, ಪ್ರತಿಯೊಬ್ಬರು ಬಿಲ್ಲವಂತ ಹೆಸರು ಬರಬೇಕಂತ ನಾನು ಕಳಕಳಿಯಿಂದ ವಿನಂತಿ ಮಾಡ್ತೇನೆ. ಅದೇ ರೀತಿ ಇದ್ರೆ ಬರುವ ದಿನದಲ್ಲಿ ಬಿಲ್ಲವ ಸಮಾಜ ಎಷ್ಟು ಜನ ನಾವು ಇದ್ದೇವೆ, ಯಾವ್ಯಾವ ಊರಲ್ಲಿದ್ದೇವೆ, ಯಾವ್ಯಾವ ಜಿಲ್ಲೆಯಲ್ಲಿದ್ದೇವೆ, ಯಾವ್ಯಾವ ತಾಲೂಕಲ್ಲಿದ್ದೇವೆ, ಅದು ಪ್ರತಿಯೊಂದು ವಿಷಯ ನಮ್ಗೆ ಗೊತ್ತಾಗುತ್ತೆ. ಸರ್ಕಾರಕ್ಕೆ ನಾವು ತಿಳಿಸಬಹುದು ನಮ್ಮ ಬಿಲ್ಲವ ಸಮಾಜ ಜನಸಂಖ್ಯೆ ಇಷ್ಟಿದೆ ಅಂತ. ಇಲ್ಲದ್ರೆ ನಾವು ಬಿಲ್ಲವ ಸಮಾಜ ಅಲ್ಲೊಂದು ಸ್ವಲ್ಪ, ಇಲ್ಲೂ ಸ್ವಲ್ಪ, ಅಲ್ಲೂ ಸ್ವಲ್ಪ ಅಂತ ಇಲ್ಲಿ ಜನ ಮೆಜಾರಿಟಿ ನಮ್ಗೆ ಗೊತ್ತಾಗಲ್ಲ, ಸರ್ಕಾರಕ್ಕೂ ಗೊತ್ತಾಗಲ್ಲ, ಸರ್ಕಾರ ಏನು ಮಾಡಕ್ಕೆ ಸಾಧ್ಯ ಆಗಲ್ಲ. ಸರ್ಕಾರ ಒಳ್ಳೆ ನಿರ್ಣಯ ತಗೊಂಡಿದೆ. ಈ ಜಾತಿ ಗಣತಿ ಒಳ್ಳೆ ನಿರ್ಣಯ, ನಮ್ಮ ಹಿಂದುಳಿದ ವರ್ಗದವರಿಗೆ ಇನ್ನೂ ತುಂಬಾ ಒಳ್ಳೆ ಇದರ ಬಗ್ಗೆ ಒಳ್ಳೆ ನಿರ್ಣಯ. ಈ ಜಾತಿ ಗಣತಿ ಬಗ್ಗೆ ಸರ್ಕಾರವನ್ನು ಸ್ವಾಗತಿಸುತ್ತಾ ಈ ಕೆಲಸವನ್ನು ನಾವು ಎಲ್ಲರೂ ಇದು ಮಾಡಬೇಕು. ಎಲ್ಲ ಸಮಾಜ ಬಾಂಧವರು ಮುಂದೆ ಬರಬೇಕು. ಅದೇ ರೀತಿ ನಾವು 342 ಸಂಘದವರು ಕೂಡ ಅವರವರ ಊರಲ್ಲಿ
ಅವರವರ ಗ್ರಾಮದಲ್ಲಿ ಹೋಗಿ ಎಲ್ರಿಗೂ ತಿಳಿಸಬೇಕು. ಸಂಘದ ಅಧ್ಯಕ್ಷರವರಿಗೆ ತುಂಬಾ ಮಹತ್ವದ ಕೆಲಸ. ಎಷ್ಟು ನೀವು ಕೆಲಸ ಇದ್ದವರಿಗೆ ದುಡಿತಾ ಇದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಗುರುಗಳ ಸಂದೇಶವನ್ನು ಸಮಾಜದವರಿಗೆ, ಬಡವರಿಗೆ, ಮಕ್ಕಳಿಗೆಲ್ಲ ಸಾರ್ತಾ ಇದ್ದೀರಾ. ಅದೇ ರೀತಿ ಈ ಸಂದೇಶವನ್ನು ಸಾರಬೇಕು ಅಧ್ಯಕ್ಷರುಗಳು. ಆಮೇಲೆ ಗರಡಿಯಲ್ಲಿ ಪೂಜಾರಿಗಳು, ಗರಡಿ ಪಾತ್ರಿಯರು, ದೈವದ ಪಾತ್ರಿಯವರು, ಪ್ರತಿಯೊಬ್ಬರು ಈ ಕೆಲಸವನ್ನು ಮಾಡಬೇಕು. ನೀವು ಈ ಪ್ರತಿಯೊಬ್ಬರಿಗೆ ತಿಳಿಸಬೇಕು. ನಾವು ಬಿಲ್ಲವರು ಈ ದೇಶದಲ್ಲಿ ಎಷ್ಟು ಜನ ಇದ್ದೇವೆ, ಈ ರಾಜ್ಯದಲ್ಲಿ ಎಷ್ಟು ಜನ ಇದ್ದೇವೆ. ಅದೇ ರೀತಿ ನಿಮ್ಗೆ ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ. ಈಗ ನಮ್ಮ ಸಮಾಜ, ಬಿಲ್ಲವ ಸಮಾಜದವರು ಈ 4 ಜಿಲ್ಲೆ 5 ಜಿಲ್ಲೆ ಬಿಟ್ಟು ಈ ದುಬೈ ಆಗಲಿ, ಬ್ಯಾರಿನ್ ಆಗಲಿ, ಕೊಯ್ಟ್ ಆಗಲಿ, ಮಸ್ಕತ್ ಆಗಲಿ, ಕತಾರ್ ಆಗಲಿ, ಲಂಡನ್ ಆಗಲಿ, UK ಎಲ್ಲಾ ಕಡೆ, ಸಿಂಗಾಪುರ ಆಗಲಿ, ಆಮೇಲೆ ಕೆನಡಾ ಆಗಲಿ, ಡೆಲ್ಲಿ ಆಗಲಿ, ಗುಜರಾತ್ ಆಗಲಿ, ಪೂನಾ ಆಗಲಿ, ನಾಸಿಕ್ ಆಗಲಿ, ಎಲ್ಲಾ ಕಡೆ ಸುಮಾರು ಜನ, ಸಾವಿರ ಜನ ಇದ್ದಾರೆ. ನಾನೇ ಸುಮಾರು ಕಡೆ ಹೋಗಿದ್ದೆ. ದುಬೈಯಲ್ಲಿ ಒಂದು 10-20 ಸಾವಿರ ಜನ ಇದ್ದಾರೆ, ಬ್ಯಾರಿನಲ್ಲಿ ಒಂದು 10-12 ಸಾವಿರ ಜನ ಇದ್ದಾರೆ, ಮಸ್ಕತ್ ಅಲ್ಲಿ ಒಂದು 10-15 ಸಾವಿರ ಜನ ಇದ್ದಾರೆ, ಕೊಯ್ಟಲ್ಲಿ 10-15 ಸಾವಿರ ಜನ ಇದ್ದಾರೆ, ಕತಾರ್ನಲ್ಲಿ ಒಂದು 7-8 ಸಾವಿರ ಜನ ಇದ್ದಾರೆ. ಅದೇ ಲಂಡನ್ ನಲ್ಲಿ ಸುಮಾರು ಒಂದು 300-400 ಫ್ಯಾಮಿಲಿ ಲಂಡನ್ ನಲ್ಲಿ ಇದೆ. ಸಿಂಗಾಪುರಲ್ಲಿ ಸುಮಾರು ಒಂದು 100-150 ಫ್ಯಾಮಿಲಿ ಇದೆ. ಒಂದು 200 ಫ್ಯಾಮಿಲಿ ಕೆನಡಾದಲ್ಲಿ ಇದೆ. ಎಲ್ಲಾ ಕಡೆ ನಮ್ಮ ಬಿಲ್ಲವ ಸಮಾಜದವರು ಇದ್ದಾರೆ. ಅವರ ಹೊಟ್ಟೆಪಾಡಿಗೋಸ್ಕರ ದೂರ ಹೋಗಿದ್ದಾರೆ. ಅದರಿಂದ ಅವರು ಇಲ್ಲಿ ಊರಲ್ಲಿ ಇಲ್ಲ. ಅದಕ್ಕೆ ನಾನು ಊರಲ್ಲಿರುವ ಪ್ರತಿಯೊಂದು ಬಂಧುಗಳಿಗೆ ನಾನು ಏನು ಹೇಳುವುದಂದ್ರೆ, ನೀವು ಎಲ್ಲೇ ಅವರು ಇರಲಿ, ನಮ್ಮ ಮನೆಯವರು ಎಲ್ಲೇ ಇರಲಿ, ಅವರ ಹೆಸರು ಒಂದು ನಮೂದಿಸಿ ನಮ್ಮ ಸಂಘ, ನಿಮ್ಮ ಹತ್ರ ಇರುವ ಸಂಘಗಳಿಗೆ ಅವರ ಹೆಸರೆಲ್ಲ ಕೊಡಬೇಕು. ಈ ಮನೆಯಲ್ಲಿ ಇರುವಂತ ವ್ಯಕ್ತಿಗಳ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನು ಕೂಡ ಹತ್ರ ಇರುವ ಸಂಘಗಳಿಗೆ ಅಧ್ಯಕ್ಷರ ಕೈಯಲ್ಲಿ ಕೊಡಬೇಕಂತ ಬಂಧುಗಳಿಗೆ ನಾನು ಎಲ್ಲ ವಿನಂತಿಸುತ್ತೇನೆ. ಇದೇ ರೀತಿ ನಾವು ಎಲ್ಲ ಹೋರಾಟ ಮಾಡೋಣ. ನಾವು ಬಿಲ್ಲವ ಕ್ರಿಶ್ಚಿಯನ್ ಅಂತ ಒಂದು ಹೆಸರು ಬಂದಿದೆ, ಅದು ನಮ್ಗೆಲ್ಲ ತುಂಬಾ ನೋವಾಗಿದೆ. ಬಿಲ್ಲವ ಕ್ರಿಶ್ಚಿಯನ್ ಅಂತ ನಾವು ಅದು ಒಪ್ಪಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಬಿಲ್ಲವ ಕ್ರಿಶ್ಚಿಯನ್ ಅಂತ ಸರ್ಕಾರ ಅದ್ರ ಬಗ್ಗೆ ಕೈ ಬಿಡದಿದ್ರೆ, ಆ ಬಿಲ್ಲವ ಕ್ರಿಶ್ಚಿಯನ್ ಅಂತ ತೆಗೆಯದಿದ್ರೆ, ನಾವು ಬರುವ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ನಾನು ಇವತ್ತು ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ಅಧ್ಯಕ್ಷನಾಗಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಬಗ್ಗೆ ಪ್ರತಿಯೊಬ್ಬರು ಕಾಳಜಿ ಮಾಡಬೇಕು. ನಮ್ಗೆ ನಾವು ಒಂದೇ ನಮ್ಮ ಜಾತಿ ಬಿಲ್ಲವ. ನಾವು ಬಿಲ್ಲವರಾಗಿ ಹುಟ್ಟಿದ್ರೆ ಕೋಟಿ ಚೆನ್ನೈರ. ರವಿರಾಜ್, V4 ನ್ಯೂಸ್, ಪಡುಬಿದ್ರೆ.